ಮೀಸಲಾತಿ ರದ್ದು ಆಂದೋಲನದ ಬಗ್ಗೆ ಒಂದು ಚಿಕ್ಕ ಮೊದಲಿಗೆ ವಿಶ್ಲೇಷಣೆಯನ್ನು ಮಾಡೋಣ. ಹಾಂ, ನೋಡಿ, ಮೀಸಲಾತಿ ಎನ್ನುವಂಥದ್ದು ನಮ್ಮ ದೇಶಕ್ಕೆ ಅದು ಹೊಸತೇನಲ್ಲ. ಯಾಕಂದರೆ ಶತಮಾನದಿಂದ ಶೋಷಣೆಗೆ ಒಳಗಾದ ಒಂದು ವರ್ಗ, ಒಂದು ಸಮೂಹವನ್ನು ಮೇಲಕ್ಕೆತ್ತಬೇಕು ಎನ್ನುವಂಥ ಒಂದು ಕಾರಣದಿಂದ ಅವರಿಗೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮಾನತೆ ನೀಡಬೇಕು ಎನ್ನುವ ಕಾರಣಕ್ಕಾಗಿ ಮೀಸಲಾತಿ ಎನ್ನುವಂಥ ಬಂದದ್ದು. ಅದೇನು ಇತ್ತೀಚೆಗೆ ಬಂದದ್ದಲ್ಲ. 1902ರಲ್ಲಿ ಛತ್ರಪತಿ ಸಾಹು ಮಹಾರಾಜ್ ಅವರು ಅದನ್ನು ಪ್ರಾರಂಭ ಮಾಡಿದ್ರು. ಹೌದೌದು, ಸಾಹು ಮಹಾರಾಜರ ಕಾಲದಲ್ಲಿ. ಆ ಸಂದರ್ಭದಲ್ಲಿ ಅವರ ಒಂದು ಇದರಲ್ಲಿ ಏನು ರಾಜ್ಯದಲ್ಲಿ ಉನ್ನತ ವರ್ಗದವರಿಗೆ ಮಾತ್ರವಲ್ಲ, ಎಲ್ಲರಿಗೂ ಒಂದು ಅವಕಾಶ ಕೊಡಬೇಕು ಅಂತೇಳಿ ಮೀಸಲಾತಿಯನ್ನು ಅವರು ತಂದಿದ್ರು. ಆಮೇಲೆ ಕರ್ನಾಟಕಕ್ಕೆ ಬಂದಾಗ 1918ರ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಸಹ ಇಂಥ ಒಂದು ಪರಿಕಲ್ಪನೆಯನ್ನು ಇಟ್ಟಿದ್ರು, ಅದನ್ನು ಕಾರ್ಯರೂಪಕ್ಕೆ ತಂದಿದ್ರು. 1927ರಲ್ಲಿ ಮದ್ರಾಸ್ ಪ್ರೊವಿನ್ಸಿಯಲ್ಲೂ ಇಂಥ ಒಂದು ಚಟುವಟಿಕೆಗಳು ಅಥವಾ ಒಂದು ಕಾರ್ಯರೂಪಕ್ಕೆ ತರುವಂಥದ್ದು, ಮೀಸಲಾತಿ ಕೊಡುವಂಥದ್ದಾಗಿತ್ತು. ಅದು 1950ರ ಅಂದರೆ ನಮ್ಮ ಸಂವಿಧಾನದ ಬಳಿಕ ಭಾರತದಲ್ಲಿ ಒಂದು ಮೀಸಲಾತಿಯನ್ನು ತರಬೇಕು. ಅದರಲ್ಲಿ ಮುಖ್ಯವಾಗಿ ನಾನು ಹೇಳಿದ ಹಾಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆ. ಒಂದು ರೀತಿಯಲ್ಲಿ ನಾವು ಹೇಳೋದಾದ್ರೆ ಬಡವರನ್ನ ಮೇಲಕ್ಕೆತ್ತುವ ಪರಿಕಲ್ಪನೆಗಿಂತ ಹೆಚ್ಚಾಗಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮಾನತೆ ಈ ನಿಟ್ಟಿನಲ್ಲಿ ಹೌದೌದು ಈ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಹಾಗೂ ಬೇರೆ ಹಿಂದುಳಿದ ವರ್ಗದವರಿಗೆ ಕೊಡಬೇಕು ಅಂತ. ಅಂದರೆ ಪರಿಶಿಷ್ಟ ಜಾತಿಯವರಿಗೆ ಪ್ರಸ್ತುತವಾಗಿ ಒಂದು 15% ಪರಿಶಿಷ್ಟ ಜಾತಿಯವರಿಗೆ ಇದೆ, ಪರಿಶಿಷ್ಟ ಪಂಗಡದವರಿಗೆ 7.5% ಇದೆ. ಆಮೇಲೆ ಮಂಡಲ್ ಕಮಿಷನ್ ಬಂತು, OBC ಗೆ ಅಂದರೆ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಯವರಿಗೆ ಕೊಡಬೇಕು ಅಂತ VP ಸಿಂಗಲ್ಲಿ ಬಂದಾಗ 27% ಅವರಿಗೆ ಕೊಟ್ಟರು. ಮತ್ತು ಇಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಎನ್ನುವರಿಗೆ 10% ಕೊಟ್ಟರು. ಒಟ್ಟು ಒಂದು 50ಕ್ಕಿಂತ ಮೇಲೆ ಜಾತಿ ಆಧಾರಿತ ಮೀಸಲಾತಿ ಹೋಗಬಾರದು ಅಂತ ಒಂದು ದೇಶದ ನಿಯಮ ಇದೆ, ಅದರ ಒಳಗೆ ಇದೆ. ಅಂತೂ ಮೀಸಲಾತಿ ಅನ್ನೋದಿದೆ. ಈಗ ಬಂದಂಥ ಒಂದು ಪ್ರಶ್ನೆ ಏನಪ್ಪಾ ಅಂದರೆ, ಯಾಕೆ ಮೀಸಲಾತಿ ಬೇಕು ಎನ್ನುವಂಥದ್ದು. ಯಾಕೆ ಅವರು ಪ್ರಶ್ನೆಗಳನ್ನು ಎತ್ತಿಕೊಳ್ತಾರೆ ಅಂದರೆ, ಈ ಪ್ರತಿಭೆಗಳಿದೆ ನೋಡಿ, ಬಹಳಷ್ಟು ಪ್ರತಿಭೆಗಳಿದ್ದಾಗ ಈ ಮೀಸಲಾತಿ ಬಂದಾಗ ಈ ಸ್ಪರ್ಧೆಯ ನಡುವೆ ಜಾತಿಯ ಆಧಾರಿತ ಮೇಲೆ ಆದಾಗ ಈ ಪ್ರತಿಭೆಗಳಿಗೆ ಒಂದು ಅನ್ಯಾಯ ಆಗ್ತದೆ ಅನ್ನೋ ಒಂದು ಕಾರಣಕ್ಕಾಗಿ. ಮತ್ತೆ ನೀವು ಯಾವುದೇ ರೀತಿಯ ಮೀಸಲಾತಿಯನ್ನು ಕೊಟ್ಟರು ಆರ್ಥಿಕ ಆಧಾರದ ಮೇಲೆ ಕೊಡಿ, ಜಾತಿ ಆಧಾರಿತ ಮೇಲೆ ಕೊಡಬೇಡಿ ಎನ್ನುವಂಥ ಒಂದು ಪರಿಕಲ್ಪನೆಯನ್ನು ಅವರು ಇಟ್ಟುಕೊಂಡದ್ದು. ಮತ್ತು ಮೀಸಲಾತಿ ಎನ್ನುವಂಥದ್ದು ಜಾತಿಯನ್ನು ಗುರುತಿಸಲ್ಪಡ್ತದೆ, ಇವರು ಅವರ ಜಾತಿ, ಇದು ಈ ಜಾತಿ ಎನ್ನುವುದನ್ನು ಗುರುತಿಸಲ್ಪಡ್ತದೆ. ಅಥವಾ ಜನರ ನಡುವೆ ಏನಾದರೂ ಒಗ್ಗಟ್ಟು ಮುರಿದು ಹೋಗ್ಬೋದು ಎನ್ನುವ ಕಾರಣಕ್ಕಾಗಿ. ಮತ್ತು ಈ ಮೀಸಲಾತಿ ಇದ್ದಾಗ ಏನಾಗ್ತದೆ ಎನ್ನುವಂಥದ್ದೊಂದು ಪರಿಕಲ್ಪನೆ ಯಾಕೆ ಬರ್ತದೆ ಅಂದರೆ, ಇಲ್ಲಿ ಪ್ರತಿಭಾವಂತರು ಬಹಳಷ್ಟು ದೇಶದಲ್ಲಿದ್ದಾರೆ, ಮೀಸಲಾತಿಯಿಂದಾಗಿ ಅವರಿಗೆ ಅವಕಾಶ ಸಿಗೋದಿಲ್ಲ, ಪ್ರತಿಭಾ ಪಲಾಯನ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಇದೊಂದು ಹಠಾತ್ತಾಗಿ ಹುಟ್ಟಿಕೊಂಡಂಥ ಒಂದು ಆಂದೋಲನ. ನೀಟ್ ಆಂದೋಲನದ ಬಳಿಕ ಇಂಥ ಒಂದು ಆಂದೋಲನ ಈಗ ಹುಟ್ಟುಕೊಂಡಿದೆ. ಅದು ಸರ್, ಅಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ರೀತಿಯ ಒಂದು ಸ್ಪಂದನೆ ಸಿಗಬೇಕು ಅಂತ ಹೇಳಿದರೆ ಅದರ ಅರ್ಥ ಏನು? ರದ್ದು ಮಾಡಬೇಕನ್ನುವಂಥದ್ದೇ ಒಂದು ಜನರ ಹೆಚ್ಚಾಗಿ ಎಲ್ಲರ ಆಶಯ, ಅಭಿಪ್ರಾಯ ಇರ್ಬೋದು ಅನ್ನುವಂಥದ್ದು. ಇಲ್ಲ ನೋಡಿ, ಒಂದು 50 ಲಕ್ಷ ಜನ ಅಂದ ಕೂಡಲೇ ರದ್ದು ಮಾಡಬೇಕು ಎನ್ನುವಂಥ ಆಶಯಗಳು ಇದ್ದಿರಬಹುದು, ಇಲ್ಲ ಅಂತ ಅಲ್ಲ. ಆದರೆ ಅಷ್ಟು ಸುಲಭವಾಗಿ ರದ್ದು ಮಾಡಲಿಕ್ಕೆ ಸಾಧ್ಯತೆಗಳು ಇಲ್ಲ. ಯಾಕಂದ್ರೆ ನಮ್ಮ ದೇಶದಲ್ಲಿ ನೀವು ಆ ಡಾಟಾ ನೋಡಿದ್ರೆ 3,000 ಜಾತಿಗಳಿದ್ದಾರಂತೆ, 25,000 ಉಪಜಾತಿಗಳಿದ್ದಾರೆ. 3,000 ಜಾತಿಗಳು ಅಲ್ಲ, ಹೌದೌದು, 3,000ವರೆಗೆ ಜಾತಿಗಳಿದೆ, 25,000 ಉಪಜಾತಿಗಳಿದೆ ಅಂತ ಹೇಳ್ತಾರೆ. ಅದರಲ್ಲಿ 1,100 ಪರಿಶಿಷ್ಟ ಜಾತಿ, 700 ಪರಿಶಿಷ್ಟ ಪಂಗಡದವರು, 2,600ರಿಂದ 3,700ವರೆಗೆ OBC ಅಂದರೆ ಅದರ ಬ್ಯಾಕ್ವರ್ಡ್ ಕಮ್ಯುನಿಟಿ. ಇಷ್ಟೆಲ್ಲ ಮಂದಿ ಇದ್ದಾಗ ನೀವು ಒಮ್ಮೆಗೆ ಇವರು ಒಪ್ಪಿಗೆಗಳನ್ನು ಕೊಟ್ಟರು ಅವರು ಅಷ್ಟು ಮಂದಿ ಅವಕಾಶದಿಂದ ವಂಚಿತರಾಗ್ತಾರೆ ಎನ್ನುವ ಒಂದು ಕಾರಣಗಳು ಬಂದಾಗ ಬಹುಶಃ ಅದಕ್ಕೆ ಪ್ರಾರಂಭದಲ್ಲಿ ಒಂದು ಏನೋ ಒಂದು ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಬಂತು ಅಂದ ಕೂಡಲೇ ಮುಂದೆ ಅದಕ್ಕೆ ಸಾಧ್ಯತೆಗಳು, ಅದಕ್ಕೆ ಮುಖ್ಯವಾಗಿ ಏನಂದ್ರೆ ಸರ್ಕಾರದಂತ ಅಥವಾ ರಾಜಕೀಯ ಪಕ್ಷಗಳ ಬೆಂಬಲ ಇಲ್ಲದೆ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಒಂದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ಎರಡರದ್ದು ಒಂದು ರೀತಿಯ ಬೆಂಬಲಗಳು ಇದ್ದಾಗ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅಂತೂ ಒಂದು ಹೊಸತಾಗಿ ಒಂದು ಆಂದೋಲನ ಸೃಷ್ಟಿಯಾಗಿದೆ, ಮುಂದೆ ನೋಡೋಣ ಏನಾಗ್ತದೆ. ಅಂದರೆ ಸರ್, ಈಗ ಮೀಸಲಾತಿ ಎನ್ನುವಂಥದ್ದು ಆರ್ಥಿಕ ಆಧಾರವಾಗಿರಬೇಕು ಅಥವಾ ಜಾತಿ ಆಧಾರಿತ ಆಗಿರಬೇಕು ಎನ್ನುವಂಥದ್ದು ಸರ್ ವಿಶ್ಲೇಷಣೆ? ಅಲ್ಲ ನೋಡಿ, ಮೀಸಲಾತಿ ಇರುವಂಥದ್ದು ಪ್ರಸ್ತುತ ಜಾತಿ ಆಧಾರಿತ. ಆದ್ರೆ ಕೆನೆ ಪದರ ಅಂತ ಒಂದು ಸಿಸ್ಟಮ್ ಅನ್ನ, ಕೆನೆ ಪದರ ಅಂದ್ರೆ ಒಂದು ಸಿಸ್ಟಮ್ ಅನ್ನು ತಂದ್ರು. ಅದ್ರಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಅದೊಂದು ರೆಕಮೆಂಡೇಶನ್ ಇತ್ತು, 8 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯ ಯಾರಿಗಿದೆ ಅವರ ಮನೆಯವರಿಗೆ ಮೀಸಲಾತಿ ಇರಬಾರದು ಎನ್ನುವಂಥ ಒಂದು ಬಂತು. ಅದರಲ್ಲೂ ಆಮೇಲೆ ಈಗ ಮತ್ತಷ್ಟು ಬೇಡಿಕೆಗಳು ಬಂತು, ಇಲ್ಲ 15 ಲಕ್ಷಕ್ಕಿಂತ
ಮೇಲ್ಪಟ್ಟವರಿಗೆ ಮಾತ್ರ ಅಂತ ಇದು ಬರಬೇಕು ಎನ್ನುವಂಥದ್ದು. ಆದರೆ ಎಲ್ಲಿಯವರೆಗೆ ಜಾತಿಯ ಅಸಮಾನತೆ ಇರ್ತದೆ, ಎಲ್ಲಿಯವರೆಗೆ ಶೋಷಣೆಗೆ ಒಳಗಾದವರು ಇರ್ತಾರೆ, ಆ ಸಂದರ್ಭದಲ್ಲಿ ಮೀಸಲಾತಿಯ ಅನಿವಾರ್ಯತೆ ಖಂಡಿತವಾಗಿ ಸಮಾಜದಲ್ಲಿ ಇದ್ದೇ ಇರ್ತದೆ. ಅದರಲ್ಲೂ ಮುಖ್ಯವಾಗಿ ಶಿವಪ್ರಸಾದ್ ಒಂದು ವಿಚಾರ ಲಕ್ಷ್ಮೀನಾರಾಯಣರಿಗೆ ಗೊತ್ತಿದೆ, ಮೀಸಲು ಕ್ಷೇತ್ರಗಳಿದೆ ಅಲ್ವಾ. ಯಾಕಂದರೆ ನಿಮಗೆ ಒಂದು ಕಾನೂನನ್ನು ಬದಲಾವಣೆ ಮಾಡಬೇಕು ಅಂದರೆ 2/3 ಬಹುಮತ ಲೋಕಸಭೆಯಲ್ಲಿ ಇರಬೇಕಾಗ್ತದೆ. 3/2 ಬಹುಮತ ಇರಬೇಕು ಅಂತ ಹೇಳಿದರೆ ಅದರಲ್ಲಿರುವಂಥ ಲೋಕಸಭಾ ಸದಸ್ಯರು ಸಹ ಮೀಸಲು ಕ್ಷೇತ್ರದಿಂದ ಬಂದವರು ಇರ್ತಾರೆ. ಅವರು ತಮಗೆ ಬೇಡ ಅಂತ ಹೇಳ್ಕೊಂಡ್ರೆ ಅಂಥ ಸಮಸ್ಯೆಗಳು ಅವರು ಒಪ್ಪಿಕೊಳ್ಳಿಕ್ಕಿಲ್ಲ, ಅಷ್ಟು ಬೇಗ ಒಪ್ಪಿಕೊಳ್ಳುವ ಸಾಧ್ಯತೆಗಳು ನನಗೇನು ಕಾಣಿಸೋದಿಲ್ಲ. ಸಂವಿಧಾನಾತ್ಮಕವಾಗಿ ಮೀಸಲಾತಿ ಇರೋದು ಸಾಧ್ಯವೇ ಸರ್? ನೋಡಿ, ಈಗ ಒಂದು ನಮ್ಮ ಕೇಂದ್ರದಲ್ಲಿ ಏನು ಸರ್ಕಾರ ಹಿಂದೆ ಏನು ಪ್ರಕಾಶ್ ಸರ್ ಹೇಳಿದಾಗೆ ಸರ್ಕಾರ ಬಂದ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಒಂದು ಯಾವ ರೀತಿಯ ಅವ್ಯವಸ್ಥೆ ಇತ್ತು ಅಂದ್ರೆ ಒಂದು ರೀತಿಯಲ್ಲಿ ಅಸ್ಪೃಶ್ಯತೆಯ ವಾತಾವರಣ ಇತ್ತು. ಅದನ್ನ ಏನು ಹೋಗಲಾಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಒಳ್ಳೆಯ ಯೋಜನೆ ಅದೇನಂತಂದ್ರೆ ಮೀಸಲಾತಿಯನ್ನ ತರಬೇಕು ಅನ್ನತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಬಡವರಿಗೆ ಇದರಿಂದ ಬಹಳಷ್ಟು ಅನುಕೂಲವೇ ಆಯಿತು. ಇವತ್ತು ಆ ಒಂದು ಮೀಸಲಾತಿಯಿಂದ ನಮ್ಮ ದೇಶದಲ್ಲಿ ಏನು ಒಂದು ಅವ್ಯವಸ್ಥತೆ, ಜಾತಿಗಳ ನಡುವೆ ಒಂದು ರೀತಿಯ ಅಸಮತೋಲನ ಇತ್ತು, ಅದು ಬಹಳಷ್ಟು ಮಟ್ಟಿಗೆ ಇವತ್ತು ಕಡಿಮೆ ಆಗಿದೆ. ಆದ್ರೆ ಬಹಳಷ್ಟು ಕಡಿಮೆ ಆಗಿದೆ ಮತ್ತು ಅವರು ಒಂದು ರೀತಿಯಲ್ಲಿ ಈ ಮೀಸಲಾತಿಯ ಒಂದು ಪ್ರಯೋಜನದಿಂದ ಒಳ್ಳೆಯ ಅವರು ಎಜುಕೇಶನ್ ಅನ್ನು ಪಡೆದ್ರು, ಶಿಕ್ಷಣ ಪಡೆದ್ರು, ಶಿಕ್ಷಣದಿಂದ ಉದ್ಯೋಗದಲ್ಲಿ ಮೀಸಲಾತಿ ಪಡೆದ್ರು. ಬಲಾಢ್ಯರು ಮಾತ್ರ ಈ ಹಿಂದೆ ಶಿಕ್ಷಣವನ್ನ ಪಡೆದ್ರು, ಅಂತ ಹುದ್ದೆಗಳನ್ನ ಪಡ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಬರ್ತಾ ಇವತ್ತು ಎಷ್ಟು ನಮ್ಮ ಏನು ಸ್ವಾತಂತ್ರ್ಯ ಪಡೆದ ಬಳಿಕ ಇವತ್ತಿಗೂ ಕೂಡ ಆ ಮೀಸಲಾತಿ ಏನು ಅದೇ ಪ್ರಮಾಣದಲ್ಲಿ ಏನು ಜನಸಂಖ್ಯೆ ಹೆಚ್ಚಾದಾಗೆ ಮೀಸಲಾತಿಯ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಇದೆ. ಮತ್ತು ಆ ಮೀಸಲಾತಿಯ ಏನು ಒಂದು ಪ್ರಯೋಜನಗಳನ್ನ ಪಡ್ಕೊಂಡಿದ್ದಾರೆ ಅವರ ಒಂದು ಸ್ಥಿತಿಗತಿಯನ್ನ ನೋಡಿ ಇವತ್ತು ಬಹಳಷ್ಟು ಜಾತಿಗಳು ನಮ್ಮನ್ನು ಅದರ ಒಳಗೆ ಸೇರಿಸಿ ಅನ್ನತಕ್ಕಂತ ಹೋರಾಟಗಳು ಆರಂಭ ಆಗಿದೆ. ಸರಿ, ನಮ್ಮನ್ನು ಸೇರಿಸದೇ ಇದ್ರೆ ನಮಗೆ ಅದರ ಒಳಗೆ ಈಗಾಗಲೇ ಪ್ರಕಾಶ್ ಸರ್ ಹೇಳಿದ್ರು, ಕೆನೆಬದ್ದರ ಒಳ ಮೀಸಲಾತಿಯನ್ನಾದರೂ ಕೊಡಿ, 2% ಕೊಡಿ, 3% ಕೊಡಿ ಅನ್ನತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇವತ್ತು ಅದಕ್ಕೂ ಕೂಡ ಹೋರಾಟ ಆಗಿದೆ. ಅದಕ್ಕೆ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬಹಳಷ್ಟು ನೋಡಬಹುದು. ಹಾಗಾಗಿ ಇವತ್ತು ಒಂದು ರೀತಿಯಲ್ಲಿ ಅದು ಅವಕಾಶಗಳನ್ನು ಮಾಡಿಕೊಟ್ಟಿದ್ರೆ ಇವತ್ತು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಅದರಿಂದ ಅನಾನುಕೂಲ ಆಗ್ತಾ ಇದೆ ಅನ್ನತಕ್ಕಂಥದ್ದು ಒಂದು ಕೂಗು ಬಹಳಷ್ಟು ವಿಚಾರಗಳು ಇವತ್ತು ನಡ್ಕೊಂಡು ಬಂದಿದೆ. ಈಗಿನ ಒಂದು ಯುವ ಸಮಾಜದಲ್ಲಿ ಅದು ಜಾಸ್ತಿ ಆಗ್ತಾ ಇದೆ. ಉದಾಹರಣೆಗೆ ನೋಡಿ, ನೀಟ್ ಇರ್ಬೋದು, JEE ಇರ್ಬೋದು, ಇಂಥ ಒಂದು ಪರೀಕ್ಷೆಗಳನ್ನು ಬರೆದ್ರೂ ಕೂಡ ಈ ಒಂದು ಸರ್ಕಾರಿ ಉದ್ಯೋಗದಲ್ಲಿ 50ರಿಂದ 60% ಮೀಸಲಾತಿ ಇಟ್ಟಾಗ ಆ ಪರೀಕ್ಷೆಯಲ್ಲಿ ಬರೆದಂತಹ ಒಂದು ಏನು ಉತ್ತಮ ಶಿಕ್ಷಣವನ್ನು ಪಡೆದಂತಹ ಸಾಮಾನ್ಯ ವರ್ಗಕ್ಕೆ ಸೇರಿದ ಒಂದು ಏನು ವಿದ್ಯಾರ್ಥಿಗಳಿದ್ದಾರೆ ಅವರು ಅವಕಾಶ ವಂಚಿತರಾಗ್ತಾರೆ. ಹೆಚ್ಚು ಮಾರ್ಕ್ ಪಡೆದಿದ್ರು ಕೂಡ ಅವರಿಗೆ ಸಿಕ್ಲಿಲ್ಲ ಅನ್ನತಕ್ಕಂಥ ವಿಚಾರ. ಮತ್ತೆ ಒಂದು ಉದಾಹರಣೆಗೆ ಇನ್ನೊಂದು 100 ಒಂದು MBBS ಸೀಟ್ ಏನು ಸರ್ಕಾರದಲ್ಲಿ ಇದ್ರೆ ಅದರಲ್ಲಿ 50% ಮೀಸಲಾತಿಯನ್ನ ಕೊಟ್ಟು ಅಂತ ಇಟ್ಕೊಳ್ಳಿ. ಬಳಿಕ 50 ಇರುವ ಒಂದು ಏನು ಸೀಟ್ ಇದೆ ಅದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾಮಾನ್ಯ ವರ್ಗದ ಜನರು ಅದಕ್ಕೆ ಸ್ಪರ್ಧೆ ಮಾಡತಕ್ಕಂತ ಒಂದು ಏನು ಸ್ಥಿತಿ ಇವತ್ತಿನ ದಿನದಲ್ಲಿ ಇದೆ. ಹಾಗಾಗಿ ಈ ಒಂದು ಮೀಸಲಾತಿಯಲ್ಲಿ ಸಾಮಾಜಿಕವಾಗಿ ಹೌದು ಒಂದು ರೀತಿಯಲ್ಲಿ ನಾವು ಒಪ್ಪಿಕೊಳ್ಬಹುದು. ಇವತ್ತಿಗೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಈ ಒಂದು ಜಾತಿಯ ಒಂದು ವ್ಯವಸ್ಥೆಯಿಂದ ಹೊರಗೆಟ್ಟ ಏನು ಕುಟುಂಬಗಳಿದ್ದಾವೆ, ಇದು ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ, ಅವರಿಗೆ ಅನ್ಯಾಯ ಆಗ್ತದೆ. ಹೌದು. ಆದ್ರೆ ಇನ್ನೊಂದು ಕಡೆ ಅತ್ಯುತ್ತಮವಾಗಿ ಶಿಕ್ಷಣ ಪಡೆದಂತಹ ಒಂದು ಏನು ಯುವ ಜನಾಂಗ ಇದೆ ಅವರಿಗೆ ಒಂದು ರೀತಿಯಲ್ಲಿ ತಮ್ಮ ಒಂದು ಶಿಕ್ಷಣದ ಒಂದು ಇದಕ್ಕೆ ನಾವು ಕಠಿಣವಾಗಿ ಪರಿಶ್ರಮ ಪಟ್ಟು ಇಷ್ಟೆಲ್ಲ ಅಂಕಗಳನ್ನು ಪಡೆದಿದ್ದೇವೆ, ನಮಗೂ ಅವಕಾಶ ಇಲ್ಲ ಅನ್ನತಕ್ಕಂಥ ಒಂದು ಅಸಮಾಧಾನದ ಕೂಗಿದೆ. ಹಾಗಾಗಿ ಇದು ಎರಡನ್ನ ಸರ್ಕಾರ ಯಾವ ರೀತಿ ಒಂದು ರೀತಿಯಲ್ಲಿ ಸಮತೋಲನ ಮಾಡಿಕೊಂಡು ಈ ಒಂದು ವ್ಯವಸ್ಥೆಯನ್ನ ಮುಂದುವರಿಸ್ತದೆ ಅನ್ನತಕ್ಕಂಥದ್ದು ಇದೀಗ ಕುತೂಹಲದ ಪ್ರಶ್ನೆ. ಅಂದ್ರೆ ಈ ಒಂದು ಮೀಸಲಾತಿ ವಿಚಾರದಲ್ಲಿ ಬರೋದಾದ್ರೆ ಇವತ್ತು ಸಾಮಾನ್ಯ ವರ್ಗದ ಒಂದು ಜನರಿಗೆ ಯಾವ ರೀತಿಯಲ್ಲಿ ಅಸಮಾಧಾನ ಆಗಿದೆ ಅನ್ನತಕ್ಕಂಥದ್ದನ್ನ ನಾವು ನೋಡ್ಬೇಕು. ಅಲ್ಲಲ್ಲ ನೋಡಿ, ಅಸಮಾಧಾನ ಎನ್ನುವಂಥದ್ದು ಮುಖ್ಯ ಕಾರಣ ಏನು ಅಂದ್ರೆ ಈಗ ನಮಗೆ ಆರ್ಟಿಕಲ್ 15 ಮತ್ತು 16 330 ಮತ್ತು 332 ಸಂವಿಧಾನದಲ್ಲಿ ಒಂದು ಅವಕಾಶಗಳನ್ನು ಮೀಸಲಾತಿ ಕೊಟ್ಟಿದೆ. ಅಂದರೆ ಕೆಳಸ್ತರದಲ್ಲಿರುವಂಥವರನ್ನು ಮೇಲಕ್ಕೆತ್ತುವಂಥದ್ದು, ಸಾಮಾಜಿಕವಾಗಿ ಅವರು ಪ್ರಬಲರಾಗುವಂತಹದ್ದು ಎನ್ನುವಂಥದ್ದು. ಈಗ ಫಸ್ಟ್ ಜನರೇಷನ್ ಬಂತು, ಅವರು ಉದ್ಯೋಗ ತೆಕ್ಕೊಂಡ್ರು. ಸೆಕೆಂಡ್ ಜನರೇಷನ್ ಬಂತು, ಅವರು ಉದ್ಯೋಗ ತಗೊಂಡ್ರು. ಸರಿ, ಫಸ್ಟ್ ಜನರೇಷನ್ ಮತ್ತು ಸೆಕೆಂಡ್ ಜನರೇಷನ್ ಉದ್ಯೋಗ ತಗೊಂಡ ಮೇಲೆ ಅವರು ಆರ್ಥಿಕವಾಗಿ ಸಬಲರಾಗಿರ್ತಾರೆ. ಈಗ ಥರ್ಡ್ ಜನರೇಷನ್
ಫೋರ್ತ್ ಜನರೇಷನ್ ಹೀಗೆ ಮುಂದುವರಿತಾ ಹೋದ್ರೆ ಅವಕಾಶಗಳು ಹೇಗೆ ಸಿಗ್ತದೆ ಎನ್ನುವಂಥದ್ದು. ಮೀಸಲಾತಿ ಎನ್ನುವುದು ಅದೊಂದು ಅವಕಾಶ ವಂಚಿತಕರಿಗೆ ಅವಕಾಶ ಅನ್ನುವುದರ ಹೊರತುಪಡಿಸಿ ಅದು ಸೌಲಭ್ಯವಾಗಿ ಮಾರ್ಪಟ್ಟಿದೆ. ಇದು ಸೌಲಭ್ಯ ಅಂತ ಯಾವಾಗ ಮಾರ್ಪಡ್ತದೋ ಆಗ ಸಮಸ್ಯೆಗಳು ಬರುವಂಥದ್ದು ಸಹಜ. ಒಂದಿಷ್ಟು ದುರ್ಬಲ ವರ್ಗದವರಿಗೆ ಅದೊಂದು ಅವಕಾಶ ನಿಜವಾಗ್ಲು ಅಲ್ಲ, ದುರ್ಬಲ ವರ್ಗದವರಿಗೆ ಅವಕಾಶ, ದುರ್ಬಲ ವರ್ಗದಿಂದ ಮೇಲೆ ಯಾರು ಬಂದಿದ್ದಾರೆ ಅವರು ಇತರ ದುರ್ಬಲ ವರ್ಗದವರನ್ನು ಗುರುತಿಸಿ ಅವರಿಗೆ ಅವಕಾಶವನ್ನು ಬಿಟ್ಟುಕೊಡುವಂತ ಪ್ರಯತ್ನಗಳು ಆಗ್ತಾ ಇಲ್ಲ. ಈಗ ಒಬ್ರು ಕೆಳಗಿಂದ ಮೇಲ್ಗಡೆ ಬಂದ್ರು, ಕಷ್ಟಪಡ್ತಾ ಇದ್ರು, ಏನೋ ಬಹಳ ಶೋಷಣೆ ಅನ್ನೋದು ಇತ್ತೀಚಿನ ದಿನಗಳ ಶೋಷಣೆಗಳೆಲ್ಲ ಕಡಿಮೆ, ಆದರೆ ಬಹಳ ಕಷ್ಟ ಇದರಿಂದ ಮೇಲೆ ಮೀಸಲಾತಿಯಿಂದ ಮೇಲೆ ಬಂದರು, ಅವರಿಗೆ ಉದ್ಯೋಗ ಸಿಕ್ಕಿತು. ಅವರು ಉದ್ಯೋಗ ಸಿಕ್ಕಿದ ಮೇಲೆ ತನ್ನ ಊರಿನ ಇನ್ನೊಬ್ಬ ಅದೇ ಕಷ್ಟದಲ್ಲಿರುವಂಥ ವ್ಯಕ್ತಿಯನ್ನು ಗುರುತಿಸಿ ಅವನಿಗೆ ಉದ್ಯೋಗ ಕೊಡುವಂಥ ಈ ಮೀಸಲಾತಿಯ ಮೂಲಕ ಪ್ರಯತ್ನಗಳು ಆಗ್ತಾ ಇಲ್ಲ. ಅದು ಅವರ ಮಕ್ಕಳಿಗೆ, ಆಮೇಲೆ ಅವರ ಮಕ್ಕಳಿಗೆ ಹೀಗೆ ಮುಂದುವರಿತಾ ಇದೆ. ಇದು ಸೌಲಭ್ಯ, ನನಗೆ ಹಕ್ಕು ಎನ್ನುವ ರೀತಿಯಲ್ಲಿ ಮುಂದುವರಿತಿದೆ. ಅದೇ ಸಮಸ್ಯೆ ಆಗಿರುವಂಥದ್ದು ಈಗ. ಅಥವಾ ಈ ಒಂದು ಮೀಸಲಾತಿ ಅನ್ನೋದು ಒಳ್ಳೆಯದೇ, ಯಾಕಂದರೆ ಅದು ಸರಿ ಪ್ರಾಮಾಣಿಕವಾಗಿ ಜನರು ಅದನ್ನು ಬಳಸಿಕೊಂಡ್ರೆ, ಅಥವಾ ಯಾರು ಮೀಸಲಾತಿಯನ್ನು ತೆಗೆದುಕೊಂಡಿದ್ದಾರೆ ಅವರು ಇತರರಿಗೆ ಅವಕಾಶ ಮಾಡಿಕೊಟ್ರೆ, ನನಗೆ ಸಿಕ್ಕಿತ್ತು ಇಷ್ಟು, ನಾನು ಸಂತೋಷವಾಗಿದ್ದೇನೆ, ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳಿ, ಇನ್ನು ನನ್ನ ಮಕ್ಕಳಿಗೆ ಬೇಡಪ್ಪ, ಇನ್ನೊಂದು ಬಡವರ ಅಲ್ಲಿ ಮಕ್ಕಳಿದ್ದಾರೆ ಅವರಿಗೆ ಅವಕಾಶ ಕೊಡುವ ಅಂತ ಹೇಳ್ತಾ ಹೋದ್ರೆ ಈ ಮೀಸಲಾತಿಗೂ ಅರ್ಥ. ಹಾಗಾದ್ರೆ ಸರ್, ಈಗ ಮೀಸಲಾತಿ ಬದಲು ಬಡವರಿಗೆ ಸಮಾನ ಅವಕಾಶ ಕೊಡಲಿಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ? ಅಲ್ಲ, ಸಮಾನ ಅವಕಾಶ ನೋಡಿ, ಈಗ ಸರ್ಕಾರದ ಕಾನೂನುಗಳ ನಿಯಮಗಳು ಬಹಳಷ್ಟು ಇದೆ. ಈಗಿರೋ ಬಡವರಿಗೆ ಸಹ ನೋಡಿ, ಇಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೂ ರಿಸರ್ವೇಷನ್ ಕೊಟ್ಟಿದ್ದಾರೆ. ಇಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ನವರು OBCಯಲ್ಲೂ ಬರ್ಬೋದು, ಇತರ ಕಮ್ಯುನಿಟಿಯಲ್ಲೂ ಬಂದಿರಬಹುದು. ಅದು ಬೇರೆ ಬೇರೆ ಕಮ್ಯುನಿಟಿಯಲ್ಲಿ ಇರುವ ಕಾರಣ ಈಗ ಪ್ರಶ್ನೆಗಳು ಬರುವುದೇ ಯಾರಿಗೆ ಅಂದರೆ ಈ ಪ್ಯೂರ್ ಆಗಿ ಜನರಲ್ ಕ್ಯಾಟಗರಿಯವರ ಸ್ಪರ್ಧೆಗಳಿಗೆ ಮಾತ್ರ. ಆ ಸ್ಪರ್ಧೆಗಳನ್ನು ಅವರು ನಿಭಾಯಿಸಲಿಕ್ಕೆ ಆಗದೆ ಈ ರೀತಿಯಂಥ ಒಂದು ಸಮಸ್ಯೆಗಳಂದರೆ ವಿದೇಶಕ್ಕೆ ಹೋಗ್ತಾರೆ ಅಂತ ಮತ್ತೊಂದು ಏನು ಸಮಸ್ಯೆಗಳು ಬರ್ತದೆ ಅಂದರೆ, ಆ ಸಮಸ್ಯೆಯನ್ನು ನಾವು ಅದು ಸಮಸ್ಯೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಎಷ್ಟೆಷ್ಟು ಮೀಸಲಾತಿ ವ್ಯವಸ್ಥೆ ಇರ್ತದೆ ಅಷ್ಟು ಜಾತೀಯತೆ ಹೆಚ್ಚುತ್ತಾ ಹೋಗ್ತದೆ ಎನ್ನುವಂಥದ್ದು. ಆದರೆ ಜಾತಿವಾದಕ್ಕೂ ಮತ್ತು ಮೀಸಲಾತಿಗೂ ಯಾವುದೇ ಸಂಬಂಧಗಳಿಲ್ಲ ಸರ್. ಇದೀಗ ಇವತ್ತಿನ ಒಂದು ವಿಚಾರದಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ನಾವು ಏನು ಇವತ್ತಿನ ಒಂದು ತಾಂತ್ರಿಕ ಮತ್ತು ವಿಜ್ಞಾನ ಬೆಳೀತಾ ಇದೆ, ಈ ಒಂದು ಸಂದರ್ಭದಲ್ಲಿ ಕೂಡ ಈಗಿನ ಒಂದು ಆಂದೋಲನಕಾರರ ಒಂದು ಏನು ಸಾಮಾಜಿಕ ಹರಡ್ತಾ ಇದ್ದಾರೆ ಅಂತಂದ್ರೆ, ಒಂದನೇದಾಗಿ ಗುಣಮಟ್ಟಕ್ಕೆ ಇವತ್ತು ಮೀಸಲಾತಿ ತಡೆಯಾಗಿದೆ ಅನ್ನತಕ್ಕಂಥ ಒಂದು ಅವ್ರದ್ದೊಂದು ಚಿಂತನೆ ಸರ್. ಯಾಕೆಂತಂದ್ರೆ ಇವತ್ತು ಅವರಿಗೆ ಯಾವ ರೀತಿ ಅಂತಂದ್ರೆ, ಒಂದು ಜಾತಿ ವ್ಯವಸ್ಥೆಯನ್ನು ಇಟ್ಕೊಂಡು ಹೋದ್ರೆ ಇವತ್ತು ಅವರು ಯಾವುದೇ ಉದ್ಯೋಗವನ್ನ ಪಡ್ಕೊಳ್ಬೇಕಿದ್ರು ನಾವು ಜಾತ್ಯತೀತ ಎನ್ನುವ ದೇಶದಲ್ಲಿ ಇವತ್ತು ಜಾತಿ ಸರ್ಟಿಫಿಕೇಟ್ ಅನ್ನು ತೋರಿಸಲೇಬೇಕಾಗ್ತದೆ ಒಂದು. ಎರಡನೇದಾಗಿ ಗುಣಮಟ್ಟ ಕುಸಿತ. ಯಾಕೆ ಅಂತಂದ್ರೆ ಅತ್ಯುನ್ನತವಾದಂತಹ ಪರೀಕ್ಷೆಗಳನ್ನ ಬರೆದು ಪ್ರಥಮ ಹಂತದಲ್ಲಿ ಇರುವವರಿಗೆ ಇದ್ದಾಗ ಅವರು ತಂತ್ರಜ್ಞಾನಕ್ಕೆ ಮತ್ತು ವಿಜ್ಞಾನಕ್ಕೆ ವೈಜ್ಞಾನಿಕವಾಗಿ ಹೆಚ್ಚು ಸಹಕಾರ ಕೊಡಬಲ್ಲರು. ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಮತ್ತು ಕೆಲವೊಂದು ಹುದ್ದೆಗಳಿಗೆ ಮತ್ತೊಂದು ಯಾವ ರೀತಿಯಲ್ಲಿ ಏನು ಒಂದು ರೀತಿಯ ಹಂತದ ಇದ್ದೇವೆ, ಒಂದು ಹಂತದಲ್ಲಿ ಒಂದು ಹುದ್ದೆಗಳು ಇರ್ತವೆ, ಅವುಗಳಿಗೆ ಮಾತ್ರ ಮೀಸಲಾತಿ ಕೊಟ್ರೆ ಒಳ್ಳೇದನ್ನತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಹರಿದಾಡ್ತದೆ. ಇದು ಎಲ್ಲಿ ಸರ್ಕಾರ ಇವತ್ತು ಎಲ್ಲಾ ಕಡೆಗಳಲ್ಲಿ ಮೀಸಲಾತಿಯನ್ನ ಹರಡಿಕೊಂಡು ಇವತ್ತು ಹೆಚ್ಚು ಮಾಡ್ತಾ ಇದೆ ಅಂತಕ್ಕಂಥದ್ದು ಅವ್ರದ್ದು. ಅಲ್ಲ, ಆರ್ಟಿಕಲ್ ನೋಡಿ 368 ಇದೆ ನೋಡಿ. ಆರ್ಟಿಕಲ್ 368 ಅಲ್ಲಿ ಮೀಸಲಾತಿ ನಿಬಂಧನೆಗಳನ್ನು ಮೂಲಭೂತವಾಗಿ ಬದಲಾಯಿಸಲು ಅವಕಾಶ ಇದೆ. ಹೌದು, 10 ವರ್ಷಕ್ಕೊಮ್ಮೆ ಹೇಗೆ ಸರ್ ಅದು? ಅಲ್ಲ, ಪ್ರಾರಂಭದಲ್ಲಿ 10 ವರ್ಷ ಅಂತ ಇದ್ದದ್ದು, ಆಮೇಲೆ 10 ವರ್ಷ ಮುಂದುವರಿಸಿ ಹೋದ್ರು, ಆಮೇಲೆ 10 ವರ್ಷ ಆಗಿ ಈಗ ರಾಜಕೀಯವಾಗಿ ಅದು ಬದಲಾವಣೆಗಳನ್ನು ಹೊಂದಿದೆ. ಬದಲಾವಣೆ ಮಾಡಲಿಕ್ಕೆ, ಅಮೆಂಡ್ಮೆಂಟ್ ಮಾಡಲಿಕ್ಕೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶಗಳಿದೆ. ಆದರೆ ಯಾವ ರೀತಿ ಅಮೆಂಡ್ಮೆಂಟ್ ಮಾಡಬೇಕು ಎನ್ನುವುದು ಸರ್ಕಾರ ಮತ್ತು ವಿರೋಧ ಪಕ್ಷಗಳ ಜೊತೆಯಾಗಿ ನಮ್ಮ ದೇಶದ ಯುವಕರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿ, ನೀಟ್ ಎನ್ನುವಂಥದ್ದು ಒಂದು ಬಹಳ ದೊಡ್ಡ ಚಳುವಳಿಯಾಗಿ ಆಯಿತು, ಬಹಳ ದೊಡ್ಡ ಚಳುವಳಿ ಅದು. ಆ ಚಳುವಳಿಯಲ್ಲಿ ನೋಡಿ ಎಷ್ಟು ಒಂದು ಸರ್ಕಾರಕ್ಕೆ ಒಂದು ಮುಜುಗರ ತಂದು ಕೊಟ್ಟಿದ್ದು ಕೇಂದ್ರ ಸರ್ಕಾರಕ್ಕೆ ಎನ್ನುವಂಥದ್ದು. ಹೀಗಿರುವಾಗ ಯುವ ಶಕ್ತಿಯನ್ನು ತುಂಬ ಹಗುರವಾಗಿ ತಗೊಳ್ಳುವ ಹಾಗಿಲ್ಲ. ಮೀಸಲಾತಿ ಬೇಕು, ಆದರೆ ಯಾವ ರೀತಿ ಬೇಕು, ಹೇಗೆ ಬೇಕು ಎನ್ನುವಂಥದ್ದನ್ನು ಸರ್ಕಾರ ಸರಿಯಾಗಿ ಪರಿಶೀಲಿಸಿ ಅದನ್ನು ಪಾರದರ್ಶಕತೆ ಇರಬೇಕು ಎನ್ನುವಂಥ. ಸರ್ಕಾರ ಕೇವಲ ಒಂದು ಆಂದೋಲನ ಮಾತ್ರ ಕಾಣ್ತದೆ. ಯಾಕೆಂದ್ರೆ ಇದೊಂದು ರಾಜಕೀಯ ಧ್ರುವೀಕರಣಕ್ಕೆ ಕಾರಣ ಆಗುವುದರಿಂದ ಸರ್ಕಾರ ಎಷ್ಟರ ಮಟ್ಟಿಗೆ ಇದನ್ನ ನಿಭಾಯಿಸ್ತದೆ ತಗೊಳ್ಬಹುದು. ಅಲ್ಲ, ರಾಜಕೀಯ ಧ್ರುವೀಕರಣ ಆಗಿದ್ರೂ ಯಾರು ಈ ಜಾತಿಯ ವಿಚಾರಕ್ಕೆ ಬಂದಾಗ ಅಥವಾ ಮೀಸಲಾತಿ ವಿಚಾರಕ್ಕೆ ಬಂದಾಗ ಯಾರು ಮುಂದುವರಿಲಿಕ್ಕೆ ಬರೋದಿಲ್ಲ. ಸರ್ಕಾರದ ಮತ್ತು ವಿರೋಧ ಪಕ್ಷಗಳ ಅಥವಾ ಹೊಸ ಯಾವ ಪಕ್ಷಗಳು ಏನಿದೆ ಇವುಗಳು ಈ ವಿಚಾರಕ್ಕೆ ಬಂದಾಗ ನಮ್ಮ ದೇಶದಲ್ಲಿ ನಾನು ಹೇಳಿದ್ದೇನಲ್ಲ 3,000 ಜಾತಿಗಳು 25,000 ಉಪಜಾತಿಗಳೆಲ್ಲ ಇದ್ದಾಗ ಈ ವಿಚಾರಕ್ಕೆ ಬಂದಾಗ ಅವರು ಬರ್ತಾರೆ ಅಂತ ಆದರೆ ಅದೊಂದು ವಿಶೇಷವೇ. ಅದು ಬರುವಂಥ ಸಾಧ್ಯತೆಗಳು ಇಲ್ಲ. ಮುಂದೆ ನೋಡೋಣ ಏನಾಗ್ತದೆ.